ಬಳಂತೂರು ಕಾಟಿ ಕಂಬಳದ ಇತಿಹಾಸದಲ್ಲಿ ದೊಡ್ಡ ಸಾಧನೆ ಮಾಡಿದ ಕೋಣ. ಹಲವು ವರ್ಷಗಳ ಕಾಲ ಚಿಗರೆಯಂತೆ ಕಂಬಳದ ಕೆಸರು ನೀರಿನಲ್ಲಿ ಓಡಿದ ಕಾಟಿ ಇಂದು ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿ ಅಸುನೀಗಿದೆ. 28 ವರ್ಷ ಪ್ರಾಯದ ಕಾಟಿ ಕಳೆದ 20 ವರ್ಷಗಳಿಂದ ಬಳಂತೂರು ಮನೆಯಲ್ಲಿ ಇದ್ದಾತ. ಬಾಲ್ಯದಲ್ಲಿ ಕಾಟಿಯನ್ನು ಪೋಷಿಸಿದವರು ಬಾರ್ಕೂರ್ ದೇವದಾಸ್ ಗಡಿಯಾರ್ ಅವರು. ನೇಗಿಲು ಕಿರಿಯ ವಿಭಾಗದ ಕಂಬಳದ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಕಾಟಿ ಶಿರ್ವ ಕಂಬಳದಲ್ಲಿ ಮೊದಲ ಸಲ ಬಹುಮಾನ ಪಡೆದಿತ್ತು. ಬಳಂತೂರು ಬಳಗಕ್ಕೆ ಸೇರಿದ ಕಾಟಿ ಮುಂದೆ ಸತತ 3 ವರ್ಷಗಳ ಕಾಲ ಚಾಂಪಿಯನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಮುಂದೆ 2012ರವರೆಗೆ ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಶಸ್ತಿಯ ಬೇಟೆ ಮುಂದುವರೆಸಿದ್ದ ಕಾಟಿ 2015ರಲ್ಲಿ ಕನೆ ಹಲಗೆ ವಿಭಾಗಕ್ಕೆ ಎಂಟ್ರಿ ಕೊಟ್ಟು ಅಲ್ಲೂ ಸಹ ಪ್ರಶಸ್ತಿಗಳನ್ನು ಪಡೆದಿತ್ತು. ಅಲ್ಲದೆ ಇದು ಪಾಡ್ಯರ ಮನೆ ಅಶೋಕ್ ಕುಮಾರ್ ಜೈನ್ ಅವರು ಓಡಿಸುವ ಸಂದರ್ಭದಲ್ಲಿ ಕಂಬಳ ಕ್ಷೇತ್ರದಲ್ಲಿ ಚಾಂಪಿಯನ್ ಆಗಿ ಮೆರೆದಿತ್ತು. ಕಾಟಿಯ ಸಾಧನೆಗೆ ವಿವಿಧೆಡೆ ಸನ್ಮಾನಗಳು ಮಾಡಲಾಗಿತ್ತು. ಕಂಬಳದ ಕೋಣಗಳ ಪೈಕಿ ಅತಿ ಹಿರಿಯ ವಯಸ್ಸಿನ ಕೋಣ ಇದಾಗಿತ್ತು. ಕಳೆದ ಹಲವು ವರ್ಷಗಳಿಂದ ವಿಶ್ರಾಂತಿಯಲ್ಲಿದ್ದ ಬಳಂತೂರು ಕಾಟಿ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿತ್ತು. ಆದರೆ ಇಂದು ಸೋಮವಾರ ಬೆಳಗ್ಗೆ ಅಸುನೀಗಿದೆ.